ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಇವತ್ತಿನ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಶ್ಯಾಮಲಾ ಶಣಿಯವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ನೀವು ಪ್ರಾಪರ್ ಎಲ್ಲಿಂದ ಬರೋದು? ಅಶೋಕ್ ನಗರ, ಮಂಗಳೂರು. ಅಶೋಕ್ ನಗರ. ಓಕೆ. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್ ಮಾಡ್ತೀವಿ? ಅಂದರೆ ನಾವು ಕೇರಳದವರು. ನಾನು ಕೇರಳದ ಸಾಧಾರಣ ಮಳೆ ಬರುವಾಗ ಎಲ್ಲ ಹಲಸಿನ ಹಣ್ಣು ಹೆಚ್ಚಿರ್ತದಲ್ಲ, ಆವಾಗ ನಮ್ಮ ಕೇರಳ ಡಿಶ್ ಅನ್ನು ಮಾಡ್ತಾರೆ. ಓಕೆ. ಈ ಮಳೆಗಾಲದಲ್ಲಿ ಅಂದರೆ ಹಲಸಿನ ಹಣ್ಣು ಇರುವಾಗ ಮಾಡೋದಲ್ಲ, ಯಾವಾಗಲೂ ಸಿಗುದಿಲ್ಲಲ್ಲ ಹಲಸಿನ, ಮಳೆ ಟೈಮಲ್ಲಿ ಜಾಸ್ತಿ. ಆ ಸಮಯದಲ್ಲಿ ಏನು ಸಿಗುದಿಲ್ಲಲ್ಲ ಬೇರೆ, ಅವಾಗೆಲ್ಲ ಅಲ್ಲಿ ಕೇರಳದಲ್ಲಿ ಹೆಚ್ಚು ನಮ್ಮವರು. ಕೇರಳ ಸ್ಪೆಷಲ್ ಹಲಸಿನ ಹಣ್ಣಿಂದು, ಹಲಸಿನಕಾಯಿ ಹಣ್ಣಲ್ಲ, ಕಾಯಿ. ಕಾಯಿದೊಂದು ಸ್ಪೆಷಲ್, ಅದು ಕರಿ ಪದಾರ್ಥ. ಹೌದು, ಪದಾರ್ಥ. ಓಕೆ. ಮತ್ತೊಂದು ಸ್ವೀಟು, ಅದು ಇದಂತ ಲಡ್ಡು. ಚುರುಮು ಲಡ್ಡು ಅಂತ ಹೇಳ್ತೇವೆ ನಾವಲ್ಲಿ. ಓಕೆ. ಹಾಗಾದ್ರೆ ಊಟಕ್ಕೆ ಒಂದು ಪದಾರ್ಥ, ಇನ್ನೊಂದು ಸ್ವೀಟ್, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆ ಬಂದ ಮೇಲೆ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಓಕೆ. ಫಸ್ಟಿಗೆ ಯಾವ್ದು ನೋಡುವ ಈಗ? ಅಂದರೆ ನಾವು ಮಳೆಗಾಲದಲ್ಲಿ ಮಾಡೋದು ಅಂದರೆ ಹಲಸಿನಕಾಯಿದು ಪದಾರ್ಥ, ಎಳ್ಚಿಕರಿ ಫಸ್ಟಿಗೆ ಮಾಡುವ ಅಂತ. ಏನು ಹೆಸರು ಹೇಳಿದ್ರಿ? ಎಳ್ಚಿಕರಿ. ಮಲಯಾಳದಲ್ಲಿ ಅಂದರೆ ನಮ್ಮ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ, ಕೊಂಕಣಿ ಅಲ್ಲ? ಎಳ್ಚಿಕರಿ ಅಂತ ಹೆಸರು. ಎಳ್ಚಿಕರಿ. ಓಕೆ. ಓಕೆ. ನೀವು ಹಲಸಿನ ಬೀಜ ಮತ್ತೆ ಹಲಸಿನ ಅದು ರೆಡಿ ಮಾಡಿ ತಂದಿದ್ದೇನೆ. ಅದನ್ನೇ ಬೇಯಿಸಿದ್ದು ಹೀಗಿರ್ತದೆ ನೋಡಿ. ಓಕೆ. ಓಕೆ. ಅಂದ್ರೆ ನಮಗೆ ಇಲ್ಲಿ ಈಸಿ ಆಗ್ಲಿ ಅಂತೇಳಿ, ಬೇಗ ಆಗ್ಬೇಕು ಅಂತ ಹೇಳಿ ರೆಡಿ ಮಾಡಿ ತಂದಿದ್ದೇನೆ. ಇದು ಹೀಗಿರ್ತದೆ, ಅದು ಇಷ್ಟು ಕಟ್ ಮಾಡಿ ಇಡಬೇಕು. ನಂತರ ಒಂದು ಕುಕ್ಕರ್ಲಿ ಬೇಯಿಸಿದ್ರೆ ಅದು ಇದಾಗ್ತದೆ. ಹೀಗೆ ನಾರ್ಮಲ್ ಬಾಣಲೆಯಲ್ಲಿ ಹಾಕಿ ಬೇಯಿಸಬೇಕು. ನೀವು ಈಗ ಬಾಣಲೆಯಲ್ಲಿ ಹಾಕಿ ತಂದದ್ದು. ಓಕೆ. ಹಲಸಿನ ಕಾಯಿ ಅಂದ್ರೆ ಸ್ವಲ್ಪ ಸ್ವೀಟ್ ಕೂಡ, ಕಾಯಿ ಅಂದ್ರೆ ಹಣ್ಣಾದದಲ್ಲ, ಅಂದ್ರೆ ಕಾಯಿನ ಇದಲ್ಲ, ಎಳೆಕಾಯಿ ಎಲ್ಲ ಸ್ವಲ್ಪ ಬೆಳೆದದ್ದು ಕಾಯಿ. ಓಕೆ. ಈಗ ನಿಮಗೆ ಫಸ್ಟ್ ಎಂತ ಬೇಕು? ಈಗ ಫಸ್ಟ್ ಅಂತ ನನಗೆ ಪಾತ್ರ ಬೇಕಲ್ಲ. ಓಕೆ. ಒಂದು ಮಿಕ್ಸಿಯಲ್ಲಿ ಹಾಕಬೇಕು. ಓಕೆ. ಇದಕ್ಕೆ ಆಯಿಲ್ ಏನಾದರೂ? ಇಲ್ಲ, ಆಯಿಲ್ ನಂತರ ಒಗ್ಗರಣೆ ಹಾಕೋದು. ಒಗ್ಗರಣೆಗೆ ಆಯಿಲ್. ಓಕೆ. ನೀರು ಬೇಕು. ಸ್ವಲ್ಪ ಹಾಕಿ. ಸಾಕು. ಈಗ ಬೇಯುತ್ತದೆ. ಈಗ ನಾವು ಇದಕ್ಕೆ ಇದು ಸ್ವಲ್ಪ ಉರಿಬೇಕಾ? ಹಾಂ. ಓಕೆ. 1 ಸ್ಪೂನ್ ಜೀರಿಗೆ. ಓಕೆ. ಅಂದರೆ ಈಗಲೇ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಾ? ಹೌದು, ಅಂದರೆ ಒಗ್ಗರಣೆ ಎಲ್ಲ ಇದು ಅದನ್ನು ಜೀರಿಗೆನ ಫಸ್ಟಿಗೆ ಹುರಿಯೋದಲ್ಲ. ಮತ್ತು 4 ಇದು ಕರಿಮೆಣಸು. ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಹೌದು, ಇದು ಈಗ ಫ್ರೈ ಮಾಡಬೇಕು. ಎಣ್ಣೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ನಾವು ಸಹ ಅದೇ ಯೂಸ್ ಮಾಡೋದು. ಓಕೆ. ಇದಕ್ಕೆ ಸ್ವಲ್ಪ ಹಳದಿ ಹುಡಿ ಹಾಕಿ. ಸಾಕು. ಹಳದಿ ಹುಡಿ ಅಂತ ಬಂದಾಗ ಅರುಣ ಮಸಾಲೆ ಸಾಕ? ಸ್ವಲ್ಪ ಹಾಕಿ.
ಅಂದರೆ ಇದು ಏನು ಸ್ಪೆಷಲ್ ಇಂದ ಹಳದಿ ಹುಡಿಯನ್ನು ನಾವು ನಾರ್ಮಲ್ ಆಗಿ ಪದಾರ್ಥ ಹಾಕೋದು, ಇದು ಹುರಿದು ಹಾಕಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಉಂಟಲ್ಲ. ಇದೊಂದು ಮಿಕ್ಸಿಯಲ್ಲಿ ಹಾಕಬೇಕು. ಓಕೆ, ಒಳ್ಳೆ ನೈಸ್ ಇದು. ಆಮೇಲೆ ಸ್ಪೂನ್ ತೆಂಗಿನಕಾಯಿ ನಾವು ಈ ಥರ ಹುರಿದುಕೊಂಡು ಹಾಕಿದರೆ ಈಸಿ ಅಲ್ಲ? ನೀರು ಹಾಕಬೇಕು. ನೀರು ಹಾಕಬೇಕಲ್ಲ? ನಿಮ್ಮ ಕಡೆ ಪದಾರ್ಥಕ್ಕೆಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕೋದಾ? ಹಾಂ, ನಮ್ಮ ಕಡೆ ಎಲ್ಲ ಹಾಗೆ, ಕೇರಳದಲ್ಲಿ ಎಲ್ಲದಕ್ಕೆ ತೆಂಗಿನ ಸಾಕು. ಓಕೆ, ಸ್ವಲ್ಪ ನೈಸ್ ಮಾಡಿ. ಓಕೆ. ಓಕೆ, ಈಗ ನಾವು ಅದರಲ್ಲಿ ಹಾಕಿ ಜೀರಿಗೆ ಅಲ್ಲ? ಜೀರಿಗೆ ಮತ್ತು ಕರಿಮೆಣಸು, ಹಳದಿ. ಓಕೆ, ನಮ್ಮ ಮಸಾಲೆ ಅಂತೂ ರೆಡಿ ಆಯಿತು. ರೆಡಿ ಆಯಿತು. ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ಪೂನ್. ಹಾಂ, ನೀವು ಅದು ಬೇಯಿಸುವಾಗ ಏನು ಉಪ್ಪು ಏನು ಇಲ್ಲ, ಹಾಕಿಲ್ಲ? ಸ್ವಲ್ಪ ಹಾಕಿದ್ದೇನೆ, ಆದರೆ ಅದು ಸಾಕಾಗೋದಿಲ್ಲ. ಓಕೆ, ಓಕೆ. ನಾವು ಕಡಿಯುವಾಗ ಕೂಡ ಉಪ್ಪು ಏನು ಹಾಕಿರ್ಲಿಲ್ಲಲ್ಲ? ಇಲ್ಲ ಇಲ್ಲ. ಓಕೆ. ಇದು ಯಾವುದು ಫುಡ್ಡಿಗೆ ಅಂದ್ರೆ ರೈಸ್ ಜೊತೆ ತಿನ್ನೋದು? ಹಾಂ, ರೈಸ್ ಜೊತೆಗೆ. ಹಾಂ, ಈಗ ನಾರ್ಮಲ್ ಹೀಗೆ ತಿನ್ಬೋದು ಬೇಕಿದ್ರೆ. ಹೀಗೆ ಹಲಸಿನ ಪದಾರ್ಥವೇ ತಿನ್ಬೋದು? ಪದಾರ್ಥವೇ ಹೀಗೆ ತಿನ್ಬೋದು, ರೈಸ್ ಬೇಕಂತೇಳಿ ಇಲ್ಲ. ಓಕೆ, ಓಕೆ. ಈ ಥರ ಕಾಯಿ ಹಲಸಿನಲ್ಲಿ ಈ ಕಡೆ ಮಂಗಳೂರಲ್ಲಿ ಕೂಡ ಸ್ವಲ್ಪ ಮಾಡ್ತಾರೆ. ನೀರು ಹಾಕಿ ಅದಕ್ಕೆ. ನೀರು ಬೇಕಾ? ಅದಕ್ಕೆ ಸ್ವಲ್ಪ ಅದರ್ಬೇಕು ಮಿಕ್ಸಿ. ಓಕೆ, ಯಾವುದನ್ನು ವೇಸ್ಟ್ ಮಾಡೋದು ಬೇಡ ಅಂತಲ್ಲ? ಹೌದು, ಅದೇ ನಮ್ಮ ಅಡಿಗೆ ಎಲ್ಲ ಹಾಗೆ. ಓಕೆ, ಹಾಗಲ್ಲ ನಾರ್ಮಲಿ ಎಲ್ಲರ ಮನೆಯಲ್ಲಿ ಅಡಿಗೆ ಹಾಗೆ. ಅಮ್ಮನವರೆಲ್ಲ ಸ್ವಲ್ಪ ಕೂಡ ವೇಸ್ಟ್ ಆಗ್ಬಾರ್ದು, ಅದಕ್ಕೆ ಎಲ್ಲವನ್ನ ನೀರು ಹಾಕಿ. ಇದು ಒಳ್ಳೆ ಕುದಿ ಬಂದ ನಂತರ ಓಕೆ, ಆಫ್ ಮಾಡೋದು. ಓಕೆ. ಅಂದರೆ ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಹಾಂ, ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಓಕೆ, ಒಂದು ಕುದಿ ಬರಲಿಕ್ಕೆ ಉಂಟಲ್ಲ? ಕುದಿ ಬಂದಿದೆ, ಸಾಕು, ಆಫ್ ಮಾಡ್ತೀವಿ. ಇದು ಆಫ್ ಮಾಡೋದು ಬೇಡ. ಓಕೆ. ಇದಕ್ಕೆ ನಾವು ಹಸಿ ಕಾಯಿ ಇಟ್ಟನಲ್ಲ, ಅದು ಸ್ವಲ್ಪ ಇದಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಸಿಕಾಯಿಯನ್ನು ಹಾಕಿ ಅದು ಒಗ್ಗರಣೆ ನಂತರ. ಇದು ಹಸಿ ಕಾಯಿ ಸ್ವಲ್ಪ ಫ್ರೈ ಮಾಡಿ ಒಂದು ಆವಾಗಲೇ ಅದಕ್ಕೆ ಟೇಸ್ಟ್ ಬರುತ್ತೆ. ಹೌದು. ಆಯಿಲ್ ಏನಾದರೂ ಬೇಕಾ ಅದಕ್ಕೆ? ಹಾಂ, ಸ್ವಲ್ಪ ಹಾಕಿ ಬೇಗ ಉರಿ. ಸ್ವಲ್ಪ ಸಾಕು ಸಾಕು ಸಾಕು. ಹಾಗಾದ್ರೆ ಇದನ್ನು ಹೀಗೆ ತಿನ್ಬೋದು ಅಂತ ಹೇಳಿದ್ರೆ? ಹೀಗೆ ತಿನ್ಬೋದು, ಗಟ್ಟಿ ಮಾಡಿದ್ರೆ ಹೀಗೆ ತಿನ್ಬೋದು. ಹೀಗೆ ತಿನ್ಬೋದು, ಮತ್ತು ಅನ್ನಕ್ಕೆ ಸಹ ಒಳ್ಳೇದಾಗ್ತದೆ. ಆದರೆ ಹೀಗೆ ನಾರ್ಮಲ್ ಆಗಿ ಈ ಥರ ಹಲಸಿನ ಸೀಸನ್ ಟೈಮಲ್ಲಿ ಈ ಥರ ಮಾಡಿ ತಿನ್ಬೋದು. ಒಳ್ಳೆ ಟೇಸ್ಟ್ ಇರ್ತದೆ. ಹಲಸಿನ ಒಳ್ಳೆ ಮತ್ತೆ ಜೀರಿಗೆ ಎಲ್ಲ ಹಾಕ್ತಾರಲ್ಲ, ಹಾಗೆ ಅದ್ರ ಒಳ್ಳೆ ಇದು. ಈ ಥರ ತೆಂಗಿನಕಾಯಿನೆಲ್ಲ ಫ್ರೈ ಮಾಡಿ ಹಾಕಿದ್ರೆ ರುಚಿ ಬರ್ತದೆ. ಅದೇ ಇದು ನಾವು ಪಕ್ಕನೆ ಸ್ಟೋರ್ ಮಾಡಿ ಇಟ್ಟರೆ ಸಾಧಾರಣ 1-2 ತಿಂಗಳು ಏನಾಗೋದಿಲ್ಲ. ಅಂದರೆ ನಾವು ಫ್ರಿಜ್ಜಲ್ಲಿ ಇರಬೇಕು. ಫ್ರೀಜರಲ್ಲಿ ಇಟ್ಟರೆ ಒಳ್ಳೆ ಇದಾಗ್ತದೆ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಓಕೆ, ಈಗ ಇದಕ್ಕೆ ಒಂದು ಒಗ್ಗರಣೆ ಇದು ಎಣ್ಣೆ ಹಾಕಿ ಸಾಕು ಸಾಕು. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು. ಒಗ್ಗರಣೆ ತಿಳುವಾಗ ಜೀರಿಗೆ, ಸಾಸಿವೆ, ಕರಿಬೇವು ಇರಲೇಬೇಕಲ್ಲ? ಒಗ್ಗರಣೆ ಬಿದ್ದರೆ ಒಳ್ಳೆದಾಗಿ ರೆಡಿ ಆಯ್ತಲ್ಲ? ಇದರ ಹೆಸರು ಏನಿದೆ ನಂಗೆ ಮರ್ತೋಯ್ತು. ಎಳ್ಚಿಕ್ಕರಿ. ಓಕೆ, ಎಳ್ಚಿಕ್ಕರಿ ಒಗ್ಗರಣೆಗೆ. ಕೇರಳದಲ್ಲಿ ಮಾತ್ರ, ನಮ್ಮೂರಲ್ಲಿ ಮಾತ್ರ, ಕೇರಳದಲ್ಲಿ ಹೆಚ್ಚು ಮಾಡ್ತಾರೆ. ಅಲ್ಲ, ಈ ಕಡೆ ಮಾಡ್ತಾರೆ. ಈ ಕಡೆ ಈ ಪದಾರ್ಥ ಮಾಡುದಿಲ್ಲ, ಹಲಸಿನನ್ನು ಬೇರೆ ಮಾಡ್ತಾರೆ, ಆದ್ರೆ ಇದು ಮಾಡುದಿಲ್ಲ. ಎಳ್ಚಿಕ್ಕರಿ ಅಂದ್ರೆ ಕೇರಳ ಸ್ಪೆಷಲ್. ಓಕೆ, ಎಳ್ಚಿಕ್ಕರಿ ರೆಡಿ ಆಯ್ತು. ಇನ್ನು ಸರ್ವ್ ಮಾಡ್ಲಿಕ್ಕೆ ಮಾತ್ರ ಬಾಕಿ.
ಬಿಸಿ ಬಿಸಿ ಎಲ್ಚಿ ಕರಿ ಕರಿ ರೆಡಿ ಆಗಿದೆ, ಟೇಸ್ಟ್ ಮಾಡಬೇಕಲ್ಲ ಈಗ? ಟೇಸ್ಟ್ ಮಾಡ್ಬೋದು. ಓಕೆ, ಸಾಕಾಗಿದೆ. ನಾವು ನಾರ್ಮಲ್ ಆಗಿ ಹಲಸಿನ ಹಣ್ಣಿದು ಪಾಯಸ ಮಾಡ್ತಾರೆ, ಹಣ್ಣಿಂದು. ಇದು ಕಾಯಿ, ಬೆಳೆದ ಕಾಯಿ, ಕಾಯಿದ್ದು ಸ್ಪೆಷಲ್ ಆಗಿ ಎಲ್ಚಿ ಕರಿ ಅದು ಕೇರಳ ಸ್ಪೆಷಲ್. ಆಕ್ಚುಲಿ ಕೇರಳ ಅಂತ ಹೇಳಿದ್ರೆ ಹಾಗೆ ಅಲ್ಲ, ಹೌದು, ಒಂದು ಟ್ರೆಡಿಷನಲ್ ಕಲ್ಚರಲ್ಗೆ ಮತ್ತು ಫುಡ್ಡಿಗೆ ಕೂಡ ಫೇಮಸ್ ಆಗಿದೆ. ಕೇರಳ ಟೇಸ್ಟೇ ಬೇರೆ ಇರುತ್ತೆ. ಹೌದು, ಇರ್ತದೆ. ಕೇರಳ ಪೊರೋಟೊ ಇದೆಲ್ಲ ತಿಂದ್ರೆ ಈ ಕಡೆ ತಿನ್ನೋದಕ್ಕೂ ಆ ಕಡೆ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನ ಹೀಗೆ ತಿನ್ಬೋದಲ್ಲ? ಹೀಗೆ ತಿನ್ಬೋದು, ಅನ್ನ ಕೇಳಿಲ್ಲ. ಗಂಜಿ ಜೊತೆ ಅಥವಾ ಗಂಜಿ ಅನ್ನ ಜೊತೆ ತಿನ್ಬಹುದು, ಆದ್ರೆ ಹೀಗೆ ತಿಂದ್ರೆ ಬೇರೆ ಒಳ್ಳೆ ರುಚಿ. ಒಂದ್ ಜೊತೆ ಇದು ಟೀ ಎಲ್ಲ ಇದ್ರೆ ಸಾಕದಾಗಿ ಮಳೆಗಾಲದಲ್ಲಿ ಒಳ್ಳೆದಾಗಿ ಕಾಲ ಕಳೆಯೋದು. ಓಕೆ, ಟೇಸ್ಟ್ ನೋಡುವ. ಓಕೆ, ಶ್ಯಾಮಲಾ ಶಣೈ ಅವರು ಸಾಕದಾಗಿರುವಂತಹ ಎಳ್ಸಿ ಕರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಎಳ್ಚಿ ಕರಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ, ಕರಿಮೆಣಸು, ಅರಿಶಿನ ಪುಡಿಯನ್ನು ಹಾಕಿ ಹುರಿದು ತೆಂಗಿನ ತುರಿಯೊಂದಿಗೆ ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ಹಲಸಿನಕಾಯಿಯ ಸೊಳೆ ಹಾಗೂ ಬೀಜವನ್ನು ಸ್ವಲ್ಪ ಉಪ್ಪು, ನೀರು ಹಾಕಿ ಬೇಯಿಸಿ. ಬೆಂದ ನಂತರ ರುಬ್ಬಿದ ಮಸಾಲೆ ಸೇರಿಸಿ ಕುದಿಸಿ. ಆನಂತರ ತೆಂಗಿನ ತುರಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹುರಿದು ಮಸಾಲೆಗೆ ಸೇರಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಕೇರಳ ಸ್ಪೆಷಲ್ ಎಳ್ಚಿ ಕರಿ ರೆಡಿ. ಓಕೆ, ಎಳ್ಚಿ ಕರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಿಮ್ಮ ಮನೆಯಲ್ಲೆಲ್ಲ ಹಲಸಿನ ಹಣ್ಣು, ಹಲಸಿನ ಕಾಯಿ ಎಲ್ಲ ಇರುತ್ತೆ. ತೋಟಕ್ಕೆ ಹೋಗಿ ಹಲಸಿನ ಕಾಯಿ ತಗೊಂಡು ಬಂದರೆ ಎಳ್ಚಿ ಕರಿ ರೆಡಿ ಮಾಡ್ಬೋದು. ನೀವು ತೋಟಕ್ಕೆ ಹೋಗಿ ಎಳ್ಚಿ ಕರಿಗೆ ಹಲಸಿನ ಕಾಯಿ ತಗೊಂಡು ಬನ್ನಿ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರೋಮಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದಲ್, ಸತ್ಯನಾಥ್ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಓಕೆ, ಶ್ಯಾಮಲಾ ಶಣೈ ಅವರು ಆವಾಗಲೇ ಸ್ಪೆಷಲ್ ಆಗಿ ಹಲಸಿನ ಕಾಯಿಯ ಒಂದು ಪದಾರ್ಥ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಸ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಸ್ವೀಟ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಮ್ಯಾಮ್, ಇವಾಗ ಸ್ವೀಟ್ ಮಾಡ್ತಾ ಇದ್ದೀರಲ್ಲ, ಏನು ಸ್ವೀಟ್ ಅಂತ ಹೇಳಿದ್ರೆ? ಕೇರಳ ಸ್ಪೆಷಲ್ ಚುರುಮು ಲಡ್ಡು. ಚುರುಮು ಲಡ್ಡು ಅಂದ್ರೆ ಸ್ವೀಟ್ ಲಡ್ಡು. ಅದು ಇಲ್ಲೆಲ್ಲ ಗೋಧಿ ಹಿಟ್ಟು ಫ್ರೈ ಮಾಡಿ ಹೀಗೆ ಮಾಡ್ತಾರೆ. ಅದು ನಮ್ಮಲ್ಲೆಲ್ಲ ಬೇರೆ ಸ್ಪೆಷಲ್ ಆಗಿ ಅದನ್ನ ಗೋಧಿ ಹಿಟ್ಟಲ್ಲೇ ಮಾಡುದು? ಗೋಧಿ ಹಿಟ್ಟಲ್ಲೇ. ಓಕೆ, ಚುರುಮು ಲಡ್ಡು ಅಲ್ಲ? ಚುರುಮು ಲಡ್ಡು. ಓಕೆ, ಇದು ಯಾವುದು ನಾವು ಫೆಸ್ಟಿವಲ್ಗೆ ಅಥವಾ ಏನಾದರೂ ಹೀಗೆ ಮಾಡಿ ತಿನ್ಬೋದು, ಬೇಕಾದ್ರೆ ಮಾಡ್ಬೋದು. ಮನೆಯಲ್ಲಿ ಹೆಚ್ಚು ನಾವು ಈಗ ಅಷ್ಟಮಿ ಅದೆಲ್ಲ ಇದ್ರೆ ಚುರುಮು ಲಡ್ಡು ಅಂತ ಇರ್ತದೆ. ಹೀಗೆ ತಿನ್ಲಿಕ್ಕೆ ಆಸೆ ಇದ್ರೆ ಹಾಗೂ ಮಾಡ್ತಾರೆ. ಓಕೆ, ನಾವೆಲ್ಲ ನಿಮ್ಮ ಮನೆಗೆ ಬಂದ್ರೆ ಈಗ ಚುರುಮು ಲಡ್ಡು ರೆಡಿ ರೆಡಿ. ಏನು ಮಾಡೋದು ಈಗ? ನೀರು ಬೇಕು. ಓಕೆ, ಚುರುಮು ಲಡ್ಡಿಗೆ ನೀರು ಹಾಕ್ತಿದ್ದೀರಾ? ಸ್ವಲ್ಪ. ಓಕೆ, ಇದಕ್ಕೆ ಉಪ್ಪೇನು ಹಾಕ್ಲಿಕ್ಕಿಲ್ಲ. ಹೀಗೆ ಬರೀ ಸ್ವೀಟ್ ಅಲ್ಲ? ಬರೀ ಸ್ವೀಟ್ ಅಲ್ಲ. ಒಂದು ಚಿಟಿಕೆ ಉಪ್ಪೆಲ್ಲ ಹಾಕಿದ್ರೆ? ಇಲ್ಲ, ನಾವು ಹಾಕ್ಲಿಕ್ಕಿಲ್ಲ. ಹಾಕ್ಲಿಕ್ಕೆ ಇಲ್ಲ. ಇಲ್ಲ ಇಲ್ಲ, ರೂಲ್ಸ್ ಅಂದ್ರೆ ರೂಲ್ಸ್. ಇವಾಗ ಸರಿಯಾದ ಕೈ ರುಚಿ ಆಗ್ತುಂಟಲ್ಲ? ಹೌದು, ಕೈಯಲ್ಲೇ ಅಡಿಗೆ ಮಾಡಿದ್ರೆ ಕೈ ರುಚಿ. ಇದು ಸ್ವಲ್ಪ ಗಟ್ಟಿ ಇದು ಮಾಡಬೇಕು, ಇಲ್ಲದ್ರೆ ಇದು ತುಪ್ಪದಲ್ಲಿ ಕರಿಯುವಾಗ ಎಲ್ಲ ಬಿಟ್ಟುಕೊಳ್ತದಲ್ಲ. ಓಕೆ, ಅಂದ್ರೆ ಸಾಧಾರಣ ಈಗ ನಾವು ಚಪಾತಿಗೆ? ಹೌದು, ಅದಕ್ಕಿಂತ ಸ್ವಲ್ಪ ಗಟ್ಟಿ, ಚಪಾತಿಗಿಂತ ಸ್ವಲ್ಪ ನೀರು. ಸ್ವಲ್ಪ ನೀರನ್ನು ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ನೋಡ್ಕೊಂಡು ಹಾಕ್ಬೇಕು. ಮತ್ತೆ ಹಿಟ್ಟು ಹಾಕ್ಬೇಕಾಗ್ತದೆ. ಇದು ಗೋಧಿ ಹಿಟ್ಟಲ್ಲೇ ಮಾಡೋದು ಅಥವಾ ಬೇರೆ ಏನಾದರೂ? ಇಲ್ಲ, ಗೋಧಿ ಹಿಟ್ಟಲ್ಲೇ ಮಾಡಬೇಕು. ಓಕೆ, ಚುರುಮು ಲಡ್ಡಿಗೆ ಗೋಧಿ ಹಿಟ್ಟು? ಚುರುಮು ಲಡ್ಡಿಗೆ ಗೋಧಿ ಹಿಟ್ಟೇ ಬೇಕು. ಓಕೆ, ನಿಮ್ಮದು ತವರು ಮನೆ ಕೇರಳನಾ ಹೇಗೆ? ಎರಡು ಕೇರಳನೇ. ಎರಡು ಕೇರಳ. ತವರು ಮನೆ ಕಾನಿಂಗಾಡು ಅಂತ ಹೇಳಿರ್ಬೋದಾ? ಕಾನಿಂಗಾಡು. ನಮ್ಮ ಗಂಡನ ಮನೆ ತಲಶೇರಿ. ಅಲ್ಲ? ಓಕೆ, ಈಗ ಕೇರಳದಿಂದ ಬಂದಿದ್ದ? ಕೇರಳದ ಅಲ್ಲ, ನಾವು ಇಲ್ಲಿ ಸೆಟ್ಲ್ ಆಗಿ ಈಗ 15 ವರ್ಷ ಆಯ್ತು. ಓಕೆ, ಮಕ್ಕಳೆಲ್ಲ ಅಂದ್ರೆ ಇಬ್ರು ಸಹ ಇಲ್ಲೇ ಇದ್ರಂದ ನಾವು ಇಲ್ಲೇ ಅಲ್ಲಿಗೆಲ್ಲ ಹೋಗಿ ಬರ್ತೇವೆ. ನಮ್ಮ ಅಂದ್ರೆ ಇವರ ತೆಕ್ಕ ತಂದೆ ಎಲ್ಲ ಇದ್ದಾರೆ ಅಲ್ಲಿ, ಯಾರಿಲ್ಲ ಈಗ ಬೇರೆ. ನಾವು ಮತ್ತೆ ಏನಾದ್ರು ದೇವಸ್ಥಾನದಲ್ಲಿ ಫಂಕ್ಷನ್ ಇದ್ರೆ ವರ್ಷಕ್ಕೆ 1-2 ಸಲ ಹೋಗ್ತೇವೆ. ಹೋಗಿ ಬರೋದು. ಜಾಸ್ತಿ ದೂರ ಕೂಡ ಇಲ್ಲ. ಇಲ್ಲ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಆದ್ರೂ ಬರ್ಬೋದು. ಅಂದ್ರೆ ಇಬ್ರು ಇಲ್ಲೇ ಸೆಟ್ಲ್ ಆಗುವಾಗ ನಾವು ಮಾತ್ರ ಅಲ್ಲಿ ಅಂತ ಮಾಡಿದ್ರೆ ನಾವು ಸಹ ಇಲ್ಲೇ. ಮಗಳು ಇಲ್ಲೇ ಇದ್ದಾಳೆ,
ಮತ್ತೆ ಮಗ ಏನು ಜಾಬ್ ಮಾಡ್ತಿದ್ದೀರಾ ಹೇಗೆ? ಇಲ್ಲ, ಮಗಳು ಅಳಿಯನಿಗೆ ಇದು ಬಿಸ್ನೆಸ್ ಹಾಂ, ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಓಕೆ ಓಕೆ. ಇದು ಒಳ್ಳೆ ಇದು ಮಾಡಿ ಕುಡಿಗೆ ಮಾಡಿ ಅದನ್ನು ಚಪಾತಿ ಥರ ಲಕ್ಬೇಕು. ಎಣ್ಣೆ ಇಡ್ಬೋದು ಸಣ್ಣ. ಓಕೆ, ಆಯಿಲ್ ಅಲ್ವಾ? ಆಯಿಲ್. ಅಂದರೆ ಇದು ಡಿಪ್ ಫ್ರೈ ಅಲ್ಲ? ಹಾಂ, ಡಿಪ್ ಫ್ರೈ. ಓಕೆ. ನಾವು ಹೆಲ್ದಿ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕು ಸಾಕು. ಸಾಕಾಗ್ತದೆ ಅಷ್ಟು? ಈಗ ಸಾಕು. ಸ್ಲೋ ಇರಲಿಲ್ಲ ಸ್ವಲ್ಪ ಸ್ಲೋ ಇರಲಿ, ಅಂದರೆ ಇದು ಸ್ಲೋ. ಓಕೆ. ಅದು ನಮ್ಮದು ಲಟ್ಟಣಿಗೆ ಸ್ವಲ್ಪ ಚಿಕ್ಕದಾಗಿ. ಹೌದು, ಚಿಕ್ಕದಲ್ಲ, ಓಡ್ತದೆ. ಅದೇ ನೀವು ಮಗು ಎಲ್ಲ ಬಂದರೆ ಈ ಥರ ಇದು ಮಾಡ್ತೇವೆ, ಅವರಿಗೆ ಇಷ್ಟ ಇದು. ಮಗನಿಗೆ ಮಗಳಿಗೆ ಸಹ ಹಾಗೆಯಾ ಇದು. ಮಗು ಹೇಗೆ ಸ್ಕೂಲಿಗೆ ಹೋಗ್ತಾ ಇದ್ದೀರಾ? ಮಗಳ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ. ಒಬ್ಳು ಡಿಗ್ರಿ ಕಲಿತಾಳೆ, ಒಬ್ಬ ಪ್ಲಸ್ PUC. ನಾನು ಅಂದ್ಕೊಂಡೆ ನೀವು ಚಿಕ್ಕ ಮಗು ಆ ಥರ ಕಾಲೇಜಿಗೆ ಹೋಗ್ತಿದ್ದೀರಾ? ಮೊಮ್ಮಕ್ಕಳು. ಮತ್ತೆ ಮಗನ ಮಗಳು ಸಣ್ಣವಳು, ಅವಳೀಗ 2nd ಸ್ಟ್ಯಾಂಡರ್ಡ್, ಅವನಿ ಅಂತ. ಮಗಳ ಮಕ್ಕಳು ಅಶ್ವಿನಿ ಮತ್ತೆ ವೈಭವ್. ಅಶ್ವಿನಿ ವೈಭವ, ಮಂಗಳ ಅಂತ. ಹಾಗಾದ್ರೆ ನೀವೊಂಥರ ಫ್ಯಾಮಿಲಿ ಎಲ್ಲರೂ ಒಗ್ಗಟ್ಟಲ್ಲಿ ಇರ್ತೀರಲ್ಲ? ಅವರಿಲ್ಲೇ ಇರುವುದು ಯಯ್ಯಾಡಿಯಲ್ಲಿ. ಈಗ ಕಟ್ ಮಾಡೋದು. ಓಕೆ, ಆ ಥರ ಕಟ್ ಮಾಡಿ ರೌಂಡ್ ಮಾಡೋದಾ ಹೇಗೆ? ಇಲ್ಲ, ರೌಂಡ್ ಮಾಡಿ ಡೀಪ್ ಫ್ರೈ ಮಾಡೋದು. ಓಕೆ. ಅಲ್ಲ, ಇದನ್ನ ಈಗ ಲಡ್ಡು ಆಗ್ತದಲ್ಲ, ಹೇಗೆ ಅದು? ಆಗ್ತದೆ, ನಂತರ ಮಾಡೋದು. ನಂತರ ಮಾಡೋದು. ಓಕೆ, ಸರಿ. ದೊಡ್ಡ ಮಾಡಿದ ಮ್ಯಾಮ್, ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿದ್ದೀರಾ ನೀವು ಈಗ? ನಾನಂದರೆ ಕಟ್ಟಿಂಗ್ ಕಲ್ತೇನೆ, ಮನೆಯಲ್ಲಿ ಟೈಲರಿಂಗ್ ಮಾಡ್ತೇನೆ. ಹೌದಾ? ಮತ್ತು ನಮ್ಮ ಭಜನೆ ಗ್ರೂಪ್ ಸಹ ಉಂಟು. ಭಜನೆ ಗ್ರೂಪ್ಸ್ ಉಂಟಾ? ಹೌದು. ಓಹೋ, ಭಜನೆಗೆಲ್ಲ ಹೋಗ್ತಿದ್ದೀರಾ? ಹೌದು ಹೌದು. ಎಷ್ಟು ಜನ ಇದ್ದಾರೆ ಭಜನೆ ಗ್ರೂಪಲ್ಲಿ? ನಮ್ಮಲ್ಲಿ 9 ಜನ ಇರ್ತೇವೆ. ಅಲ್ಲಿ ಎಲ್ಲ ಭಜನೆ ಇದ್ರೆ ಹೋಗ್ತೇವೆ. ಓಕೆ. ಹಾಗಾದ್ರೆ ನೀವು ದೈವ ಭಕ್ತರು. ಮತ್ತೆ ನನ್ನದು ಟೈಲರಿಂಗ್ ನನ್ನ ಹಾಬಿ. ಹಾಗೆ ಮಾಡ್ತೇನೆ ಮನೆಯಲ್ಲಿ ಅಷ್ಟೇ. ಸಾಕಾ? ಅಯ್ಯೋ ಸಾಕು. ನಾನು ಕೇಳದಿದ್ರೆ ಸರಿ. ಹೌದು, ನಾನು ನೋಡೋದಿದ್ದು. ಕರೆಕ್ಟ್ ನೋಡ್ಕೋಬೇಕಲ್ಲ, ಜಾಸ್ತಿ ಕಪ್ಪಾಗೋದು ಬೇಡ, ಒಂದು ಕೆಂಪಾಗಿ ಸ್ವಲ್ಪ. ಹೌದು. ಇದು ಸಣ್ಣ ಸಣ್ಣ ಪೂರಿ ಮಾಡಿ ಸಹ ಫ್ರೈ ಮಾಡ್ಬೋದು. ಹೌದು, ಸಣ್ಣ ಸಣ್ಣದು ಪೂರಿ ಮಾಡಿ, ಆದ್ರೆ ಇದು ಬೇಗ ಆಗ್ತದೆ, ಅದಕ್ಕೆ ಇದೇ ಮಾಡುದು. ಆದ್ರೆ ಇದು ಕುರ್ಕುರಿ ಆಗ್ಬೇಕು, ಇಲ್ಲದ್ರೆ ಅಂದ್ರೆ ಅದರಲ್ಲಿ ಪೀಸ್ ಉಳಿತದಲ್ಲ, ಮಿಕ್ಸಿಯಲ್ಲಿ ಹುಡಿ ಆಗುದಿಲ್ಲ. ಹಸಿ ಇದ್ರೆ ಕರೆಕ್ಟಾಗಿ ಬೇಯಬೇಕು. ಜಾಸ್ತಿ ಬೇಯಬಾರ್ದು, ಜಾಸ್ತಿ ಅಂದ್ರೆ ಕಪ್ಪಾಗಬಾರ್ದು. ಹೀಗೆ ಇದ್ರೆ ಕುರ್ಕುರಿ ಇದ್ರೆ ಸಣ್ಣ. ಜಾಸ್ತಿ ಬಂದ್ರೆ ಕಪ್ಪಾಗ್ತದೆ, ಕಡಿಮೆ ಬಂದ್ರೆ ಮಿಕ್ಸಿ ಅಂದ್ರೆ ಅದರ ಉಳಿತದೆ, ಅದು ತುಂಡು ಉಳಿತದೆ, ಆಗ ಅದು ಟೇಸ್ಟ್ ಬಾಯಲ್ಲಿ ಬರ್ತದಲ್ಲ. ಭಜನೆಗೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಿ, ಒಂದು ಭಜನೆ ಹೇಳ್ಬೋದಾ ಹೀಗೆ? ಪಾಹಿ ಪಾಹಿ ವರದೆ ಶುಭ ಚರಿತೆ, ಪಾಹಿ ಪಾಹಿ ವರದೆ ಕುಂಕುಮ ಶೋಭಿತೆ ಕೋಮಲ ವದನೆ, ಕುಂಕುಮ ಶೋಭಿತೆ ಕೋಮಲ ವದನೆ ಕಂಠಿ ವಿರಾಜಿತೆ
पीयूषनयने कंठे विराजिते पीयूषनयने पाहि पाहि वरदे शुभचरिते पाहि पाहि वरदे. ಸಾಕಾಗಿತ್ತು ಮೇಡಮ್. ನೀವು ಭಜನೆ ನಾನು ಅಂದ್ಕೊಂಡಿರಿ ಭಜನೆ ಹೇಳ್ತೀರಾ ಇಲ್ಲ ಬಟ್ ಸಾಕಾಗಿಡಿದೆ. ಅಂದ್ರೆ ನೀವು ದೇವಸ್ಥಾನ ಈಗ ನಾರ್ಮಲ್ ಈಗ ಎಲ್ಲಿಯಾದ್ರೂ ಕರೆದ್ರೆ ನಮಗೆ ದೇವಸ್ಥಾನಕ್ಕೆಲ್ಲ ನಾವು ಹೋಗ್ತೇವೆ ಕರೆದ್ರೆಲ್ಲ ಭಜನೆಗೆ. ಈಗ ನವರಾತ್ರಿ ಆ ಸಮಯದಲ್ಲೆಲ್ಲ ನಮ್ಮ ಒಂದು ಭಜನೆಯಲ್ಲಿ ಗೊತ್ತಾಗ್ತದೆ ನಿಮ್ಮ ತಂಡ ತುಂಬಾ ಚೆನ್ನಾಗಿ ಭಜನೆ ನಡೆಸಿಕೊಡ್ತದೆ ಅಂತ. ನನಗೆ ಕುಕ್ಕಿಂಗ್ ಸಹ ನನಗೆ ಒಳ್ಳೆ ಇಂಟ್ರೆಸ್ಟ್. ಅದು ಹೊಸ ಹೊಸ ಮಾಡೋದು ಹೇಳಿದ್ರೆ ಅದೇ ಅದ್ರ ಜೊತೆ ಭಜನೆ ಈ ತರ ಕಾರ್ಯಕ್ರಮಗಳೆಲ್ಲ. ಓಕೆ, ನೆಕ್ಸ್ಟ್ ಅಂತ ಇದೀಗ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕಲ್ಲ, ನೈಸ್ ಆಗಬೇಕು. ಓಕೆ, ಪುಡಿಯನ್ನು ಹಾಗೆ ಬಿಸಿ ಬಿಸಿ ಹಾಕಿದ್ರೆ ಮಿಕ್ಸಿ ಹೋಗ್ತದಲ್ಲ, ಬೇಗ ತಣ್ಣಗಾಗ್ತದೆ. ಓಕೆ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟು ರನ್ ಮಾಡಿದ್ರೆ ಕರೆಕ್ಟ್. ಇದು ಒಳ್ಳೆ ನೈಸ್ ಆಗಿ ಒಂದು ಸ್ವಲ್ಪ ಆದ ನಂತರ ಮಿಕ್ಸ್ ಮಾಡಬೇಕು. ಓಕೆ, ಮತ್ತೆ ಓಕೆನಾ? ಸ್ಪೂನ್ ಕೊಡಿ. ಇದಕ್ಕೆ ಇನ್ನು ಸಕ್ಕರೆ ಮಿಕ್ಸ್ ಮಾಡಬೇಕಾ? ಹೌದು, ಸಕ್ಕರೆ ಹುಡಿ ಅಲ್ಲ? ಹೌದು, ಹುಡಿ. ಓಕೆ, ಸಕ್ಕರೆ ಹುಡಿ ಆಲ್ರೆಡಿ ಹುಡಿ ಇದೆಯಲ್ಲ, ಅದನ್ನು ವಾಪಸ್ಸು ಮಿಕ್ಸ್ ಮಾಡಿ ಅಂದ್ರೆ ಇದು ಮಿಕ್ಸಿಗೆ ಹಾಕ್ಬೇಕಿಲ್ಲ, ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಏಲಕ್ಕಿ ಮತ್ತು ತುಕ್ಕುಡಿಯ ಪರಿಮಳ. ಹೌದು, ಮತ್ತೆ ಈ ಸಕ್ಕರೆ ಹುಡಿ ಮಿಕ್ಸ್ ಮಾಡಬೇಕು. 1 ಕಪ್ಪಿನಷ್ಟು ಅರ್ಧ ಸಕ್ಕರೆ ಹುಡಿ ಸಾಕು. ಓಕೆ, ತುಪ್ಪ ಏನಾದರೂ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಓಕೆ, ಬಿಸಿ ಮಾಡಿದ ಎಣ್ಣೆಯನ್ನೇ ಹಾಕಿದ್ರೆ ಎಣ್ಣೆ ಬಿಸಿ, ಅದು ಉಳ್ದದ್ದು ಬೇಕಿದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿ. ಸಾಕಾ? ಹಾಕಿ ಸ್ವಲ್ಪ ತುಪ್ಪ ಇದ್ದಷ್ಟು ಒಳ್ಳೆ. ಹೌದು, ಮಾಡ್ತೇನೆ. ಇದು ಮಾತ್ರ ಕೈ ಮೆಲ್ಲ ತೆಗಿಬೇಕು, ಇಲ್ಲದಿದ್ರೆ ಹೊಡಿತದೆ. ಯಾವುದು? ಹುಡಿ ಆಗ್ತದೆ. ನಾವು ತೆಗ್ದದ್ದು ಓಕೆ, ರೌಂಡ್ ಮಾಡಿಟ್ಟದಾಗ ನಿಧಾನಕ್ಕೆ ತೆಗಿಬೇಕು, ಇಲ್ಲದ್ರೆ ಹುಡಿ ಆಗ್ತದೆ. ಮತ್ತೆ ಕಾಯ್ಬೇಕು. ಒಂದೆರಡು ದಿನ ಹೋದ್ರೆ ನಾಳೆಗೆ ಸರಿ ಆಗ್ತದೆ. ಆದ್ರೆ ಈಗ ಮಾಡಿದ ಕೂಡಲೇ ತಿಂದ್ರೆ ಬಿಸಿ ಹುಡಿ ಆಗ್ತದೆ. ಅದ್ರ ಹೆಸರು ಏನು ಹೇಳಿದ್ರೆ ಅದೇ ಅಲ್ಲ? ಚುರುಮು ಲಡ್ಡು. ಚುರುಮು ಲಡ್ಡು. ಓಕೆ ಓಕೆ, ನಾನು ಆವಾಗಲೇ ಹೇಳಿ ಚುರುಮುರಿ ಲಡ್ಡು ಅಂತ ಹೇಳಿ. ಚುರುಮು ಲಡ್ಡು ಅಲ್ಲ ಇದು. ತಿಂತಾ ಇದ್ರೆ ಎಷ್ಟು ತಿನ್ನಲು ಗೊತ್ತಾಗೋದಿಲ್ಲ, ಖಾಲಿ ಮಾಡ್ತಾ ಇರ್ಬೋದಲ್ಲ. ಅಂದ್ರೆ ಈ ತುಪ್ಪ ಮತ್ತೆ ಇದೆಲ್ಲ ಸಕ್ಕರೆ ಎಲ್ಲ ತುಪ್ಪ ಇದು ಉಂಟಲ್ಲ, ಅದೇ ನಮ್ಮ ಲಡ್ಡುಗಿಂತ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಅದು ನಾವು ಗೋಧಿ ಹಿಟ್ಟು ಇದು ಮಾಡಿ ಅದಕ್ಕೆ ಈ ಕಲರ್ ಬರುದಿಲ್ಲ. ಹೌದು, ಅದಕ್ಕೆ ಸ್ವಲ್ಪ ಬಿಳಿ ಕಲರ್ ಬರ್ತದೆ. ನಮ್ಮ ಊರಿನಲ್ಲಿ ಕಮ್ಮಿ ಇದು, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದು. ಹಾಗೆ ನಾನು ಮದುವೆ ಆದ ನಂತರ ಇದು ಕಲ್ತದ್ದು. ಹಾಗಾದ್ರೆ ಇದರ ಗುರು ನಿಮ್ಮ ಅತ್ತೆ. ಅದೇ ಅವ್ರದ್ದು ಅಂದ್ರೆ ನಮ್ಮ ಗೆಸ್ಟ್ ಎಲ್ಲ ನಮ್ಗೆ ಹೆಚ್ಚು ಅಂದ್ರೆ ಈಗ ಗುರ್ಜಿ ಪೂಜೆ ನವರಾತ್ರಿ ಎಲ್ಲ ಆಗುವಾಗ ಮನೇಲಿ ಬರ್ತಾ ಇರ್ತಾರೆ, ಆವಾಗ ಇದು ಮಾಡಿದ್ದು. ಅತ್ತೆ ಬಂದ್ರೆ ಅತ್ತೆ ಕೂಡ ಮಾಡ್ತಾರ? ಅಲ್ಲ, ಅಲ್ಲೇ ನಾನು ನಮ್ಮ ಜಾಯಿಂಟ್ ಫ್ಯಾಮಿಲಿ ಇತ್ತು. ಜಾಯಿಂಟ್ ಫ್ಯಾಮಿಲಿ? ಹೌದು, ಇವರು ಬ್ಯಾಂಕ್ ಅಲ್ಲಿ, ಹಾಗೆ ಟ್ರಾನ್ಸ್ಫರ್ ಆದ ನಂತರ ನಾವು ಬೇರೆ ಹೋದ್ವಿ. ಅದ್ರ ಮೊದಲು ಎಲ್ಲ ನಾದಿನಿ ಮೈದ್ನ ಎಲ್ಲ ಒಟ್ಟಿಗೆ. ಅದೊಂಥರ ಸ್ಪೆಷಲ್, ಒಳ್ಳೇದಲ್ಲ? ಅದೇ ದೊಡ್ಡ ಮನೆ ಇತ್ತು. ಜಗಳೆಲ್ಲ ಆಡ್ಕೊಳ್ಳೋದಿಲ್ವಾ ನೀವು ಎಲ್ಲರೂ ಒಟ್ಟಿಗೆ ಇರುವಾಗ? ಇಲ್ಲಪ್ಪ, ಹೆಚ್ಚಾಗಿ ಎಲ್ಲ ಒಟ್ಟಿಗೆ ಒಳ್ಳೆ. ಈಗ ಸಹ ಅವರಷ್ಟೇ ಇದರಲ್ಲಿದ್ದಾರೆ, ಒಳ್ಳೆ ಇದರಲ್ಲಿದ್ದಾರೆ. ವರ್ಷಕ್ಕೆ 1-2 ಸಲ ಬರ್ತಾ. ಈಗ ಅತ್ತೆ ಮಾವ ಇಲ್ಲ, ಆದ್ರೂ ಅವರು ತವರ ಮನೆ ಅಂತ ಬರ್ತಾರೆ. ಕೆಲವು ಕಡೆ ಜಾಯಿಂಟ್ ಫ್ಯಾಮಿಲಿ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಇರುವಾಗ ಯಾರು ಕಿರಿಕಿರಿ ಇಲ್ಲ ಇಲ್ಲ, ನಿಮ್ದಲ್ಲಿ ಹಾಗಿಲ್ಲ. ಈಗ ನಮ್ಮ ಮಗಳು ಸಹ ಜಾಯಿಂಟ್ ಫ್ಯಾಮಿಲಿನೇ. ಹೌದಾ? ಈಗಲೂ ಅವಳಿಗೆ ಮದುವೆಗೆ ಈಗ 20 ವರ್ಷ ಆಯ್ತು. ಒಟ್ಟಿಗೆ ಅತ್ತೆ ಮಾವ ಮೈದ್ನ. ಅದು ಒಳ್ಳೇದಲ್ಲ, ಎಲ್ಲರೂ ಒಟ್ಟಿಗೆ ಅವಳಿಗೆ ಸಂತಾನ, ಅವರಿಗೆ ಬಿಸ್ನೆಸ್, ಹಾಗೆ ಎಲ್ಲಿ ಟ್ರಾನ್ಸ್ಫರ್ ಇಲ್ಲಲ್ಲ,
ಹಾಗೆ ಒಟ್ಟಿಗಿದ್ದಾರೆ, ಈಗ ಸಹ ಚಂದಲ್ಲಿ ಇದ್ದಾರೆ. ಹೌದು, ಇವತ್ತಿನ ಕಾಲದಲ್ಲಿ ಕೂಡ ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಖುಷಿ ಅದೇ, ಕೊಡೋ ವಿಷಯ. ಖುಷಿ ಪಡುವ ವಿಷಯನೇ. ಏನು ನಿಮ್ಮ ಫ್ಯಾಮಿಲಿಗೆ ಹೆಸರು ಹೇಗೆ? ಶೆಣೈ ನಾವು, ಶೆಣೈ ಅಂತ. ಶೆಣೈ ಅದು ನಿಮ್ಮ ಕುಟುಂಬಕ್ಕೆ ಹೆಸರು ಹಾಗೆ? ಹೌದು, ಶೆಣೈ ಫ್ಯಾಮಿಲಿ. ಶೆಣೈ ಫ್ಯಾಮಿಲಿ ಅಂತಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ. ಒಳ್ಳೆ ಸಿಹಿ ಸಿಹಿಯಾದ ಚುರುಮು ಲಡ್ಡು ತಿನ್ಲಿಕ್ಕೆ ಈಗಲೇ ರೆಡಿ ಆಗಿದೆಲ್ಲ, ಚೂರ್ಮುಲ್ ಲಡ್ಡು ಅಂತ. ಚುರುಮು ಲಡ್ಡು ನೀವು ಹೇಳಿದಾಗೆ ಅಂದ್ರೆ ಈಗ ಬಿಸಿ ಬಿಸಿ ಅಂತಿರುವಾಗ ಇದು ಬಾಯಿಗೆ ಹಾಕಿದಾಗ ಕರಿಗೆ ಹೋಗೋದು, ಅದಕ್ಕೆ ಸ್ವಲ್ಪ ತೆಗೆಯುವಾಗ ನಿಧಾನಕ್ಕೆ ತೆಗಿಬೇಕು, ಇಲ್ಲದ್ರೆ ಎಲ್ಲ ಹುಡಿ ಆಗ್ತದೆ. ಒಂದು ದಿವಸ ಬಿಟ್ರೆ ಸಂಜೆ ತನಕ ಸ್ವಲ್ಪ ಗಟ್ಟಿ ಚೆನ್ನಾಗಿರ್ಬೋದಲ್ಲ. ಇದನ್ನೆಲ್ಲ ಒಂದು ವಾರ ಎಲ್ಲ ತಿನ್ಬೋದಾ ಹೀಗೆ ರೆಡಿ ಮಾಡಿ? ತಿನ್ಬೋದು, ಅದು ಉಳಿಬೇಕಲ್ಲ. ಹೌದು, ಈ ತರ ಮಾಡಿದ್ರೆ ಬೇಗ ಒಳಗಡೆ ಹೋಗಿ ಬರುವಾಗ ಖಾಲಿ ಆಗ್ಬೋದು ಅಂತಲ್ಲ. ಓಕೆ, ಚೂರ್ಮು ಲಡ್ಡು ಟೇಸ್ಟ್ ಇರ್ಬೋದು, ಅಂದ್ರೆ ಒಂಥರ ಕೇರಳ ಸ್ಪೆಷಲ್ ಅಲ್ಲ. ನಾರ್ಮಲ್ ಲಡ್ಡು ನಾವು ತಿಂತಿರ್ತೇವೆ, ಈ ತರ ಚೂರ್ಮು ಲಡ್ಡು ನಾನು ಕೂಡ ಫಸ್ಟ್ ಟೈಮ್ ತಿಂದಿದ್ದು. ಟೇಸ್ಟ್ ನೋಡುವಲ್ಲ ಹಾಗಾದ್ರೆ. ಓಕೆ, ಶ್ಯಾಮಲಾ ಶೆಣೈ ಅವರು ಸಾಕಾಗಿರುವಂತಹ ಚೂರ್ಮು ಲಡ್ಡು ರೆಡಿ ಮಾಡಿಕೊಟ್ಟಿದ್ದಾರೆ. ಕೇರಳ ಸ್ಪೆಷಲ್ ಅಂತ ಕೂಡ ಹೇಳಿದರೆ, ನಾನು ಇದನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚೂರ್ಮಿ ಲಡ್ಡು ತಯಾರಿಸುವ ವಿಧಾನ: ಮೊದಲು ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ದಪ್ಪನೆ ಲಟ್ಟಿಸಿಕೊಂಡು ಚಿಕ್ಕ ತುಂಡುಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಏಲಕ್ಕಿ ಸೇರಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ಆನಂತರ ಸಕ್ಕರೆ ಪುಡಿ, ಸ್ವಲ್ಪ ತುಪ್ಪ ಸೇರಿಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಚೂರ್ಮಿ ಲಡ್ಡು ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಹಲಸಿನ ಹಣ್ಣಿದು ಎಲ್ಚಿ ಕರಿ ಮತ್ತು ಚೂರ್ಮು ಲಡ್ಡು ಎರಡು ಕೂಡ ರೆಡಿಯಾಗಿ ನಮ್ಮ ಮುಂದೆ ನಿಂತಿದೆಯಲ್ಲ, ಅಲ್ಲಾದ ನಾವು ಅದ್ರ ಮುಂದೆ ಕೂತಿದ್ದೀವಲ್ಲ. ಓಕೆ, ಯಾವ್ದು ಫಸ್ಟ್ ಟೇಸ್ಟ್ ನೋಡುವಾಗ ಈಗ ಯಾವುದು ಆಗ್ತದೆ? ಖಾರ ನೋಡಿ. ಓಕೆ, ಹಲಸಿನ ಕಾಯಿ ಇದೆಲ್ಲ, ಹಲಸಿನ ಬೆಳೆದ ಕಾಯಿ. ಈ ತರ ತಕೊಂಡು ಇದನ್ನ ಹೀಗೆ ತಿನ್ನೋದು ಅಂತ ಹೇಳಿದ್ರೆ ಹೀಗೆ ತಿನ್ಬಹುದು, ಒಂದು ಲೋಟ ಟೀ ಎಲ್ಲ ಇದ್ರೆ ಸಾಕಾಗಿ. ಇದು ಸಾಕಾಗಿದೆ. ಇದು ಅದೇ ರೈಸ್ ಜೊತೆ ತಿನ್ನೋದಕ್ಕಿಂತ ಹೀಗೆ ತಿಂದ್ರೆ ಒಳ್ಳೆ ಆದ ಕೂಡಲೇ ಬಿಸಿ ಬಿಸಿ ಇರ್ತದಲ್ಲ. ಚೆನ್ನಾಗಿ ಬೆಳೆದಿರೋ ಒಂದು ಹಲಸಿನಕಾಯಿ ತಕೊಂಡು ಮುಂಚೆ ಇದು ಗದ್ದೆ ಕೆಲಸ ಎಲ್ಲ ಮಾಡ್ತಾರೆ ನೋಡಿ, ಅವಾಗ ಇಂಥದೇ ಪದಾರ್ಥ ಮಾಡುದು. ಗದ್ದೆ ಕೆಲಸ ಮಾಡಿ ಬಂದವರಲ್ಲ, ತೋಟದಲ್ಲೆಲ್ಲ ಕೆಲಸ. ಹೌದು, ಚೆನ್ನಾಗಿರುತ್ತೆ, ಮನೆಯಲ್ಲೇ ರೆಡಿ ಮಾಡಿದ್ರು. ಹೌದು, ಒಳ್ಳೆ ಟೇಸ್ಟ್ ಬಂದಿದೆ. ಹಾಗಾದ್ರೆ ಇನ್ನೊಂದು ಸ್ವೀಟ್ ನೋಡುವಲ್ಲ. ಓಕೆ, ಮೇಲೆ ತೆಗಿರಿ. ಚುರ್ಮು ಲಡ್ಡಲ್ಲ, ಚುರ್ಮು ಲಡ್ಡು ತೆಗೆದು ಹೀಗೆ ರಾಪ ಬಾಯಿಗೆ ಹಾಕ್ತದಲ್ಲ. ಹೀಗೆ ಓಕೆ, ತಗೊಳ್ಳಿ ನೀವು ಕೂಡ. ಇದು ಸಾಕಾಗಿದೆ. ಇದು ಬಾಯಿಗೆ ಹಾಕಿದಾಗ ಫುಲ್ ಮೆಲ್ಟ್ ಆಗ್ತದೆ ಅಲ್ಲ. ಹೌದು, ಎಲ್ಲಿ ಅಂಟುದಿಲ್ಲ. ಹೌದು. ಓಕೆ, ಚುರ್ಮು ಲಡ್ಡು ಅಂತೂ ಸಾಕಾಗಿತ್ತು ಮ್ಯಾಮ್. ಅಂದರೆ ಈಗ ನಾರ್ಮಲ್ ಲಡ್ಡು ನಾವು ತಿಂದಿರ್ತೇವೆ, ಈ ಥರ ಲಡ್ಡು ಸ್ಪೆಷಲ್ ಆಗಿರುತ್ತೆ. ಅದೊಂಥರ ನಾವು ಪೇಡೆಲ್ಲ ತಿಂತೇವಲ್ಲ, ಅದೇ ಥರ ಇದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುತ್ತೆ. ಓಕೆ, ಎರಡು ಡಿಶ್ ಕೂಡ ಸಾಕಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ರುಚಿಯಲ್ಲಿ ಈ ಥರ ನಿಮ್ಮ ಕೇರಳ ಸ್ಪೆಷಲ್ ಡಿಶ್ ಅನ್ನು ಹೇಳ್ತಿದ್ದೀವಿ? ನಂಗೆ ತುಂಬ ಖುಷಿ ಆಯಿತು. ನನಗೆ ನೆನಪು ಮಾಡಿ ನೀವು ಕರೀತೀರಲ್ಲ, ಅದೇ ನನಗೆ ಒಂದು ಖುಷಿ. ನಾವು ಕರೆದಾಗ ನೀವು ಬಂದು ಚೆನ್ನಾಗಿ ಈ ಥರ ಅಡುಗೆ ಹೇಳ್ಕೊಡ್ತೀರಲ್ಲ, ಅದು ನಮಗೂ ಕೂಡ ಖುಷಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿತ್ತು ನಿಮ್ಮ ಅಡುಗೆ ಕೂಡ. ಇದೇ ಥರ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಬಂದು ಒಳ್ಳೊಳ್ಳೆ ಅಡುಗೆನ ಹೇಳ್ಕೊಡ್ತಾ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಅಡುಗೆ ಮಾಡೋದಕ್ಕೆ ಥ್ಯಾಂಕ್ ಯು. ನಿಮಗೆ ಸಹ ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಶ್ಯಾಮಲಾ ಉಪೇಂದ್ರ ಶೆಣೈ ಅವರು ಸಾಕಾಗಿರುವಂತಹ ಹಲಸಿನಕಾಯಿಯ ಎಳ್ಚಿ ಕರಿ ಮತ್ತು ಚೂರ್ಮು ಲಡ್ಡು ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.